ಗೋಕಳ್ಳತನ ಪ್ರಶ್ನೆ ಮಾಡಿದ್ದಕ್ಕೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದ ದಳ್ಳಾಲಿ ಸಂಜೀವ ಎಂಬಾತನ ಮನೆಗೆ ಮುತ್ತಿಗೆ ಹಾಕಿದ್ದ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಘಟನೆ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲ್ಲಾಡಿಯಲ್ಲಿ ನಡೆದಿದೆ. ಗೋದಳ್ಳಾಲಿ ಸಂಜೀವನ ಮನೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಆರೋಪಿ ವಿರುದ್ಧ ಪೊಲೀಸರು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಂದರ್ತಿ ಪರಿಸರದ ಬಿಲ್ಲಾಡಿ ಪರಿಸರದಲ್ಲಿ ಗೋಕಳ್ಳತನ ಹೆಚ್ಚಾಗುತ್ತಿದೆ. ಆದರೆ ಇದನ್ನ ನಿಯಂತ್ರಿಸಲು ಸಹಕರಿಸಬೇಕಾಗಿದ್ದ ಒಬ್ಬ ಹಿಂದುವೆ ಗೋಕಳ್ಳರ ಜೊತೆಗೆ ಶಾಮೀಲಾಗಿರುವುದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗೋದಳ್ಳಾಲಿ ಸಂಜೀವನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಗೋಕಳ್ಳತನವನ್ನ ಸಂಪೂರ್ಣವಾಗಿ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. माता की जय, बोलो भारत माता की जय, गो माता की जय, ನಿಲ್ಲಲೇಬೇಕು ನಿಲ್ಲಲೇಬೇಕು, ಧಿಕ್ಕಾರ ಧಿಕ್ಕಾರ, ಮಾತಾ की जय, ವಂದೇ ಮಾತರಂ, ವಂದೇ ಮಾತರಂ, ಗೋ ಮಾತಾ की जय, बोलो भारत माता की जय, ವಂದೇ ಮಾತರಂ, ವಂದೇ ಮಾತರಂ, ಗೋ ಮಾತಾ की जय, बोलो भारत माता की जय.